ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯಾಲಯ ಸೇರೋಣ. ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವ ವಾಕ್ಯವ ಕೇಳೋಣ, ಮನದಿರಿಸೋಣ. ಆತ್ಮಬಲದ ವರಗಳಿಂದ ಜಗದಿ ಮೊಳಗೋಣ. ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದೈವಾರಾಧನಾ ವಿಧಿಯು ವಿಶ್ವಾಸವೆಂಬ ಶಸ್ತ್ರವನ್ನು ಬಳಸಿ ದೇವರನ್ನು ನಮ್ಮೆಡೆಗೆ ಸೆಳೆದುಕೊಳ್ಳಬಹುದು ಎಂಬ ಸತ್ಯವನ್ನು ನಮಗೆ ಸಾರುತ್ತದೆ. ವಿಶ್ವಾಸದಿಂದ ಪ್ರಾರ್ಥಿಸಿದಾಗ ಎಲ್ಲವನ್ನೂ ಪಡೆಯುತ್ತೇವೆ. ವಿಶ್ವಾಸವಿಲ್ಲದ ಪ್ರಾರ್ಥನೆ ಶ್ವಾಸವಿಲ್ಲದ ದೇಹವಿದ್ದಂತೆ. ಅದಕ್ಕಾಗಿಯೇ ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಅವರ ಉಡುಪನ್ನು ಮುಟ್ಟಿ ಗುಣಮುಖಳಾದ ಆ ಮಹಿಳೆಗೆ ಯೇಸು ಹೇಳುತ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ಹಾಗೆಯೇ ತನ್ನ ಮಗಳಿಗೋಸ್ಕರ ಯೇಸುವಿನ ಬಳಿ ಬಂದ ಯಾಯಿರನಿಗೆ ಯೇಸು ಹೇಳುತ್ತಾರೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ಅನಂತರ ಯಾಯಿರನ ಮನೆಗೆ ಹೋಗಿ ಯೇಸು ತಲಿತಾಕುಂ, ಮಗಳೇ ಎದ್ದೇಳು ಎಂದು ಹೇಳಲು ಆಕೆ ಎದ್ದು ನಡೆದಾಡುತ್ತಾಳೆ. ಪ್ರಿಯರೇ, ಇಂದು ಯೇಸು ನಮ್ಮೆಲ್ಲರಿಗೂ ತಲಿತಾಕುಂ ಎಂದು ಅವಿಶ್ವಾಸವೆಂಬ ಗಾಢ ನಿದ್ರೆಯಿಂದ ಎದ್ದು ವಿಶ್ವಾಸದಿಂದ ಪ್ರಾರ್ಥಿಸಲು ಆಜ್ಞಾಪಿಸುತ್ತಾರೆ. ಏಕೆಂದರೆ ವಿಶ್ವಾಸವೆಂಬ ಶಸ್ತ್ರದಿಂದ ನಾವು ದೇವರನ್ನು ನಮ್ಮೆಡೆಗೆ ಸೆಳೆದುಕೊಳ್ಳಬಹುದು. ಇದೇ ಕೃಪಾವರಕ್ಕಾಗಿ ಈ ದಿವ್ಯ ಬಲಿಪೂಜೆ ವೇಳೆ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪಾಪಿ ಮನುಷ್ಯನಿಗೆ ಪ್ರಭು ದಯೆ ತೋರಿ, ಪಾಪಿ ಮನುಷ್ಯನಿಗೆ ಪ್ರಭು ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ. ಪಾಪಿ ಮನುಷ್ಯನಿಗೆ ಪ್ರಭು ದಯೆ ತೋರಿ.
ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಗೌರವಿಸುವಂತೆಯೂ ಸರ್ವರನ್ನು ಸತ್ಯವಂತ ಹೃದಯದಿಂದ ಪ್ರೀತಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಮುವೇಲನ 2ನೇ ಗ್ರಂಥದಿಂದ ವಾಚನ. ಅಬ್ಷಲೋಮನು ದಾವೀದನ ಕೈಗೆ, ಸೇವಕರ ಕೈಗೆ ಸಿಕ್ಕಿದನು. ಅದು ಹೇಗೆಂದರೆ, ಅವನು ಹತ್ತಿದ್ದ ಹೇಸರಗತ್ತೆ ಒಂದು ದೊಡ್ಡ ಓಕ್ ಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆ ನಿಬಿಡವಾದ ಅದರ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತು. ಆ ಹೇಸರಗತ್ತೆ ಅವನ ಕೆಳಗಿನಿಂದ ಓಡಿಹೋಯಿತು. ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯ ನೇತಾಡಬೇಕಾಯಿತು. ಇದನ್ನು ನೋಡಿದ ಒಬ್ಬ ವ್ಯಕ್ತಿ ಯೋವಾಬನಿಗೆ, ನೋಡಿ, ಆ ಓಕ್ ಮರದಲ್ಲಿ ಅಬ್ಷಲೋಮನು ನೇತಾಡುತ್ತಿರುವುದನ್ನು ಕಂಡೆ ಎಂದು ಹೇಳಿದನು. ಆಗ ಯೋವಾಬನು, ಇಲ್ಲಿ ನಿಂತು ನಿನ್ನೊಡನೆ ಸಮಯ ಕಳೆಯಲಾರೆ ಎಂದು ಹೇಳಿ ಕೂಡಲೇ ಕೈಯಲ್ಲಿ 3 ಈಟಿಗಳನ್ನು ತೆಗೆದುಕೊಂಡು ಹೋಗಿ ಅಬ್ಷಲೋಮನ ಎದೆಗೆ ತಿವಿದನು. ದಾವೀದನು 2 ಬಾಗಿಲುಗಳ ಮಧ್ಯೆ ಕುಳಿತುಕೊಂಡಿದ್ದನು. ಅಷ್ಟರಲ್ಲಿ ಕಾವಲುಗಾರನು ಗೋಪುರದ ಮಾಳಿಗೆಯನ್ನು ಹತ್ತಿ ಪಾಗಾರದ ಬಳಿಯಲ್ಲಿ ನಿಂತು ನೋಡಲು ಒಂಟಿಗನಾಗಿ ಬರುವ ಒಬ್ಬ ವ್ಯಕ್ತಿಯನ್ನು ಕಂಡನು. ಅವನು ಕೂಡಲೇ ದಾವೀದನಿಗೆ ತಿಳಿಸಿದನು. ದಾವೀದನು ಅವನು ಒಬ್ಬನಾಗಿ ಇದ್ದರೆ ಸಮಾಚಾರ ತರುವವನಾಗಿರಬಹುದು ಎಂದನು. ಆ ವ್ಯಕ್ತಿ ಬರುತ್ತಾ ಸಮೀಪವಾದನು. ಆಗ ಅರಸನು, ನೀನು ಇತ್ತ ನಿಲ್ಲು ಎಂದು ಆಜ್ಞಾಪಿಸಿದನು. ಅವನು ಅಂತೆಯೇ ನಿಂತನು. ಅಷ್ಟರಲ್ಲಿ ಆ ಕೂಷ್ಯನೂ ಬಂದು, ನನ್ನ ಒಡೆಯರಾದ ಅರಸರಿಗೆ ಶುಭವರ್ತಮಾನ ತಂದಿದ್ದೇನೆ. ಸರ್ವೇಶ್ವರ ಸ್ವಾಮಿ ನಿಮಗೆ ವಿರುದ್ಧ ಬಂಡೆದ್ದವರಿಗೆಲ್ಲರಿಗೂ ಮುಯ್ಯಿ ತೀರಿಸಿದ್ದಾರೆ ಎಂದನು. ಅರಸನು ಅವನನ್ನು, ಆ ಯುವಕ ಅಬ್ಷಲೋಮನು ಸುರಕ್ಷಿತನಾಗಿದ್ದಾನೆಯೋ ಎಂದು ಕೇಳಿದನು. ಅವನು, ನನ್ನ ಒಡೆಯರಾದ ಅರಸರ ಶತ್ರುಗಳಿಗೂ ಅವರಿಗೆ ಕೇಡು ಮಾಡುವುದಕ್ಕೆ ನಿಂತವರೆಲ್ಲರಿಗೂ ಆ ಯುವಕನಿಗಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿದ್ದೇ ಅರಸನ ಎದೆಯೊಡೆಯಿತು. ಅವನು, ನನ್ನ ಮಗನೇ ಅಬ್ಷಲೋಮನೇ, ನನ್ನ ಮಗನೇ, ನನ್ನ ಮಗನಾದ ಅಬ್ಷಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅಬ್ಷಲೋಮನೇ, ನನ್ನ ಮಗನೇ, ಮಗನೇ ಎಂದು ಕೂಗಿ ಗೋಳಿಡುತ್ತಾ ಹೆಬ್ಬಾಗಿಲಿನ ಮೇಲಿದ್ದ ಕೋಣೆಗೆ ಹೋದನು. ಅರಸನು ಅಬ್ಷಲೋಮನಿಗಾಗಿ ಅಳುತ್ತಾ ಗೋಳಾಡುತ್ತಾ ಇದ್ದಾನೆಂಬ ಸಮಾಚಾರ ಯೋವಾಬನಿಗೆ ಮುಟ್ಟಿತು. ಅರಸನು ಮಗನಿಗಾಗಿ ಪ್ರಲಾಪಿಸುತ್ತಾನೆಂಬುದು ಎಲ್ಲ ಜನರಿಗೂ ಗೊತ್ತಾಗಿ ಅವರ ಜಯಘೋಷ ಗೋಳಾಟವಾಗಿ ಮಾರ್ಪಟ್ಟಿತು. ಜನರು ಆ ದಿನದ ಯುದ್ಧದಲ್ಲಿ ಸೋತು ಓಡಿ ಬಂದಿರುವವರೋ ಎಂಬಂತೆ ನಾಚಿಕೆಯಿಂದ ಕಳ್ಳತನವಾಗಿ ಊರನ್ನು ಹೊಕ್ಕರು. ದೇವರ ವಾಕ್ಯವಿದು. ಶ್ಲೋಕ. ಹೇ ಪ್ರಭು, ನೀಡನಗೆ ಸದುತ್ತರವನು. ಹೇ ಪ್ರಭು, ನೀಡನಗೆ ಸದುತ್ತರವನು. ಹೇ ಪ್ರಭು, ನೀಡನಗೆ ಸದುತ್ತರವನು. ಕಿವಿಗೊಡು, ದೀನನು ದಲಿತನು ನಾನು. ಕಾಪಾಡು ಪ್ರಭು, ನಾನಿನ್ನ ಭಕ್ತನು. ಉದ್ಧರಿಸು ನಿನ್ನ ನಂಬಿದ ದಾಸನನು. ಹೇ ಪ್ರಭು, ನೀಡನಗೆ ಸದುತ್ತರವನು. ನೀ ನನಗೆ ದೇವನು ಕರುಣಿಸೆನ್ನನು. ದಿನವೆಲ್ಲ ಪ್ರಭು ನಿನಗೆ ಮೊರೆಯಿಡುವೆನು. ನಿನ್ನ ದಾಸನಿಗೆ ನೀಡು ಮನದಾನಂದವನು. ನಿನಗೆ ಅಭಿಮುಖವಾಗಿಸುವೆ ಎನ್ನಾತ್ಮವನು. ಹೇ ಪ್ರಭು, ನೀಡನಗೆ ಸದುತ್ತರವನು. ಪ್ರಭು, ನೀನು ದಯಾವಂತನೂ ಕ್ಷಮಿಸುವವನು. ಮೊರೆಯಿಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ.
ಹೇ ಪ್ರಭು ನೀಡ ನನಗೆ ಸದುತ್ತರವನ್ನು. ಘೋಷಣೆ. Alleluia, 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 Alleluia. ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. Alleluia, 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 Alleluia. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ದೋಣಿಯರನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಕ್ಕಳು ಮರಣಾವಸ್ಥೆಯಲ್ಲಿದ್ದಾರೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದರು. ಯೇಸು ಅವರ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವರ ರೋಗ ಮಾತ್ರ ಉಲ್ಬಣ ಆಗುತ್ತಿದ್ದೇ ಹೊರತು ಸ್ವಲ್ಪ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ನಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದರು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನವಾಗಿ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಸ್ವಾಮಿ ಇನ್ನೂ ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಹಾಗೂ ಅವನ ಸಹೋದರ ಯೋಹಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಗೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ, ಗೋಳಾಟ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಗೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿತು ತಲಿತಾ ಕೂಮ್ ಎಂದರು. ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಆ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಗ ತೊಡಗಿದಳು.
ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸು ಆಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ರೋಗ ರುಜಿನ ಇಲ್ಲದ ನಮ್ಮ ಜೀವನದಲ್ಲಿ ಅನುಭವಿಸಿದ ವ್ಯಕ್ತಿ ಯಾರೂ ಇಲ್ಲ. ರೋಗ ರುಜಿನ ಏನೋ ನ್ಯೂನ್ಯತೆಯ ಒಂದು ಸಂಕೇತ, ಆಬ್ಸೆನ್ಸ್ ಆಫ್ ಸಮಥಿಂಗ್, ಆಬ್ಸೆನ್ಸ್ ಆಫ್ ಗುಡ್ ಹೆಲ್ತ್. ದೇವರಲ್ಲಿ ಸಂಪೂರ್ಣತೆ ಇರುವುದರಿಂದ ಅವರಲ್ಲಿ ರೋಗ ರುಜಿನವಿಲ್ಲ. ಇಂದಿನ 2 ಉದಾಹರಣೆಗಳಲ್ಲಿ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಗುಣಪಡಿಸುವುದನ್ನು ನಾವು ಕಾಣುತ್ತೇವೆ. ವಿಶ್ವಾಸದ ಪರಿಣಾಮವಾಗಿ. ಇದರ ಅರ್ಥವಲ್ಲ ಯಾರಿಗೆಲ್ಲ ರೋಗ ರುಜಿನ ಇದೆ ಅವರಲ್ಲಿ ವಿಶ್ವಾಸ ಇಲ್ಲ ಎಂಬುದು. ಮೊದಲನೇದಾಗಿ ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡಿದಂತೆ ಅಬ್ಸಲೋಮ ದಾವೀದನ ಮಗ, ಆದರೂ ರಾಜಪಟ್ಟವನ್ನು ವಶಪಡಿಸಲು ತನ್ನ ತಂದೆಯನ್ನೇ ಓಡಿಸಿದವ. ದಾವೀದನು ಮಗನಿಂದ ಓಡಿಕೊಂಡು ಇದ್ದಾನೆ, ಆದರೂ ದಾವೀದನ ಸೈನ್ಯ, ಯೋಬ ಅವನ ಮುಖಂಡ ಆ ಸೈನ್ಯದ, ಅವನು ಅಬ್ಸಲೋಮನನ್ನು ಕೊಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ. ಆದರೂ ದಾವೀದನು ಪರಿತಪಿಸುತ್ತಾನೆ, ದುಃಖ ಪಡುತ್ತಾನೆ. ತನ್ನನ್ನು ಓಡಿಸಿದವನನ್ನೇ, ಅವನನ್ನು ಕೊಲ್ಲಲು ಪ್ರಯತ್ನಿಸಿದವನನ್ನೇ, ಅವನದ್ದೇ ಮಗ, ಆದರೂ ಅವನು ಸತ್ತಾಗ ದುಃಖ ಪಡುತ್ತಾನೆ. ನಿನ್ನ ಜಾಗದಲ್ಲಿ ನಾನು ಸತ್ತಿದ್ರೆ ಎಷ್ಟು ಒಳ್ಳೆಯದು. ಇದೊಂದು ಸಂಕೇತ ದೇವರು ನಮ್ಮ ಬಗ್ಗೆ ಎಷ್ಟು ಪರಿತಪಿಸುತ್ತಾರೆ, ನಮ್ಮ ಬಗ್ಗೆ ಎಷ್ಟು ಅವರಿಗೆ ಕಾಳಜಿ ಇದೆ, ನಾವು ಅವರಿಂದ ಎಷ್ಟು ದೂರ ಹೋದರು. ಹೇಗೆ ದಾವೀದ ತನ್ನ ಮಗನಲ್ಲಿ ಆ ದುಃಖವನ್ನು ವ್ಯಕ್ತಪಡಿಸ್ತಾನೆ, ಹಾಗೆಯೇ ದೇವರಿಗೂ ನಮ್ಮ ಅಗಲುವಿಕೆ, ಅವರಿಂದ ದೂರವಿರುವುದು ದುಃಖ ತರುತ್ತದೆ. ಆದ್ದರಿಂದ ಆ ದೇವರು ಮನುಷ್ಯ ರೂಪ ತಾಳಿ ನಮ್ಮಲ್ಲಿ ಬಂದರು, ನಮ್ಮನ್ನು ಪುನಃ ಅವರೊಡನೆ ಅವರ ಸಾಮ್ಯಕ್ಕೆ ತರಲು ಅವರು ಯತ್ನಿಸಿದರು. ರೋಗ ರುಜಿನ ಸಾಕಷ್ಟು ಕಾರಣಗಳಿಂದ ಬರ್ಬೋದು, ಆದರೂ ದೇವರಿಂದ ದೂರ ಇರುವುದರ ಒಂದು ಪ್ರತೀಕವಾಗಿದೆ. ಪ್ರತಿ ರೋಗ ಆದ್ದರಿಂದಲೇ ಎಂದು ಹೇಳುವುದು ಸತ್ಯವಲ್ಲ. ಯಾಕೆಂದರೆ ದೇವರಲ್ಲಿದೆ ಸಂಪೂರ್ಣತೆ, ಸಂಪೂರ್ಣ ಆರೋಗ್ಯ ಕೂಡ. ನಾವು ರೋಗರುಜಿನ ಎಂದುವಾಗ ನಮ್ಮ ಶರೀರಕ್ಕೆ ರೋಗರುಜಿನ ಬರಬಹುದು, ಮನಸ್ಸಿಗೆ ಬರಬಹುದು, ನಮ್ಮ ಆತ್ಮಕ್ಕೆ ಬರಬಹುದು. ಯಾವಾಗ ಆತ್ಮಕ್ಕೆ ರೋಗರುಜಿನವಿದೆ ಆಗ ಶರೀರ ಎಷ್ಟು ಬಲಶಾಲಿಯಾಗಿದ್ದರೂ, ಆರೋಗ್ಯವಂತವಾಗಿದ್ದರೂ ಮನುಷ್ಯ ತನ್ನ ಜೀವನವನ್ನು ಅಷ್ಟು ಒಳ್ಳೆಯದಾಗಿ ನಡೆಸಲು ಶಕ್ತನಾಗುವುದಿಲ್ಲ. ಆದರೆ ಆತ್ಮ ಮತ್ತು ಮನಸ್ಸು ಬಲವಂತವಾಗಿದ್ದು ಆರೋಗ್ಯದಿಂದಿದ್ದರೆ ಶರೀರಕ್ಕೆ ಯಾವ ರೋಗ ಬಂದರೂ ಅದನ್ನು ಎದುರಿಸುವ ಒಂದು ಶಕ್ತಿ, ಒಂದು ಕಾಯಕ ನಮಗೆ ಒದಗುತ್ತದೆ. ಎರಡನೇದಾಗಿ, ಆ 12 ವರ್ಷಗಳಿಂದ ರಕ್ತಸ್ರಾವದಿಂದ ನರಳುತ್ತಿದ್ದ ಆ ಸ್ತ್ರೀ ಯೇಸುವನ್ನು ಮುಟ್ಟಿದಾಗ ಯೇಸುವಿನಿಂದ ಆ ಶಕ್ತಿ ಹೊರಹೋಯಿತು ಎಂದು ಇವತ್ತಿನ ಶುಭ ಸಂದೇಶ ಹೇಳುತ್ತದೆ. ನಾವು ಸಾಕಷ್ಟು ಸಲ ಇರ್ಬೋದು, ದೇವರು ಗುಣಪಡಿಸ್ಬೋದಲ್ಲ, ಇಲ್ಲ ಆಸ್ಪತ್ರೆ ಯಾಕೆ ಇರಬೇಕು, ಸುಮ್ಮನೆ ಗುಣಪಡಿಸ್ಬೋದಲ್ಲ, ಒಂದೇ ಮಾತಿನಿಂದ ಗುಣಪಡಿಸಬಹುದಲ್ಲ. ಕರೆಕ್ಟ್, ಗುಣಪಡಿಸ್ಬೋದು. ಗುಣಪಡಿಸುವಾಗ ದೇವರಿಗೂ ನಷ್ಟವಾಗುತ್ತದೆ. ದೇವರ ಶಕ್ತಿ ಅವರಿಂದ ಹೊರಹೋಯಿತು ಎಂಬುದನ್ನು ನಾವು ಪರಿಗಣಿಸಬೇಕು. ನಷ್ಟ ಅಂದರೆ ಅವರು ನಷ್ಟ ಪಡಲಿಕ್ಕೆ ಆಶಿಸುವುದಿല്ലെಂದು ಅರ್ಥವಲ್ಲ. ದೇವರ ಶಕ್ತಿ ಅವರಿಂದ ಹೊರ ಹೋಗಬೇಕಾದ ಅದನ್ನು ಸ್ವೀಕರಿಸುವವರು ತಯಾರಿರಬೇಕು. ಯಾವಾಗ ಅದನ್ನು ಸ್ವೀಕರಿಸುವವರು ಸಿದ್ಧರಿದ್ದಾರೆ, ಆ ಶಕ್ತಿಯನ್ನು ಅವರು ಕೊಡಲು ಸದಾ ಸಿದ್ಧರಿದ್ದಾರೆ. ಅವರಿಗೆ
ನಮ್ಮ ಭಾಷೆಯಲ್ಲಿ ನಾವು ನಷ್ಟ ಅಂತ ಹೇಳ್ಬೋದು, ಅದನ್ನು ಅವರು ನಷ್ಟ ಅಂತ ಪರಿಗಣಿಸಿದರು. ಅದಕ್ಕಾಗಿ ಅವರು ಶಿಲುಬೆಯಲ್ಲಿ ತನ್ನನ್ನೇ ಸಂಪೂರ್ಣವಾಗಿ ಬರಿದು ಮಾಡಿಕೊಂಡರು. ನಮ್ಮೆಲ್ಲ ಪಾಪಗಳಿಗೆ, ನಮ್ಮೆಲ್ಲ ರೋಗ ರುಜಿನಗಳಿಗೆ ಸಂಪೂರ್ಣವಾದ ಮದ್ದನ್ನು ಅವರು ಶಿಲುಬೆಯಲ್ಲಿ ಕೊಟ್ಟರು. ಸಂತ ಪೇತ್ರನು ತನ್ನ ಮೊದಲನೇ ಪತ್ರದಲ್ಲಿ ಅವರು ಹೇಳುತ್ತಾರೆ, ನಮ್ಮೆಲ್ಲ ಪಾಪಗಳನ್ನು ಅವರು ತನ್ನ ಮೇಲೆ ಹೊತ್ತು ಅವರ ಗಾಯಗಳಿಂದ ನಾವು ಗುಣಮುಖರಾಗಿದ್ದೇವೆ, ಯೇಸುವಿನ ಗಾಯಗಳಿಂದ ನಾವು ಗುಣಮುಖರಾಗಿದ್ದೇವೆ ಎಂಬ ಸತ್ಯವನ್ನು ಅವರು ಹೊರಪಡಿಸ್ತಾರೆ. ಆದ್ದರಿಂದ ಈ ಒಂದು ಸಂತ ಮಾರ್ಕನು ಹೇಳುವಂಥ ಒಂದು ಅಂಶ, ಯೇಸುವಿನಿಂದ ಆ ಶಕ್ತಿ ಹೊರಹೋಯಿತು. ನನ್ನಿಂದ ಯಾರು ನನ್ನನ್ನು ಮುಟ್ಟಿದರು ಎಂಬ ಯೇಸುವಿನ ಮಾತು ತುಂಬ ಅರ್ಥಗರ್ಭಿತ. ಪ್ರತಿ ಸಂಸ್ಕಾರದಲ್ಲಿ ಪ್ರತ್ಯೇಕವಾಗಿ ನಾವು ಆಚರಿಸುವಂಥ ಬಲಿಪೂಜೆಯಲ್ಲಿ ಆ ಯೇಸುವಿನ ಶಕ್ತಿ ನಮಗೆ ಸಿಗುತ್ತದೆ ಯಾವಾಗ ನಾವು ವಿಶ್ವಾಸದಿಂದ ಅವರನ್ನು ಸ್ಪರ್ಶಿಸುತ್ತೇವೆ. ಸಂಸ್ಕಾರಗಳ ಮೂಲಕ ದೇವರನ್ನು ನಾವು ಸ್ಪರ್ಶಿಸಲು ಶಕ್ತರಾಗುತ್ತೇವೆ. ಯಾವಾಗ ಸ್ಪರ್ಶಿಸುತ್ತೇವೆ ಅವರ ಜೀವ ನಮ್ಮಲ್ಲಿ ಬರುತ್ತದೆ. ಈ ಬಲಿಪೂಜೆನ ಅರ್ಪಿಸುವಾಗ ಪ್ರತ್ಯೇಕವಾಗಿ ನಮ್ಮಲ್ಲೇನು ನ್ಯೂನ್ಯತೆ ಇದೆ ಅದನ್ನು ಒಪ್ಪಿಕೊಳ್ಳೋಣ. ದೇವರ ಶಕ್ತಿಯಿಂದ ಪ್ರೇರಿತರಾಗಿ ನಮ್ಮ ಜೀವನವನ್ನು ಅವರಿಗೆ ಯೋಗ್ಯರಾದ ಮಕ್ಕಳಂತೆ ಜೀವಿಸಲು ಕರುಣಿಸಲೆಂದು ಪ್ರಾರ್ಥಿಸೋಣ. ಈ ಗುಡಿಯು ಈ ಬಲಿಯು ನಿನಗೂಗಿದೆ, ಕಾಣಿಕೆ ಸ್ವೀಕರಿಸಬಾ. ಈ ಮನಸ್ಸು ಈ ಹೃದಯ ನಿನ ಬೇಡಿದೆ, ನನ್ನನ್ನೇ ಸ್ವೀಕರಿಸಬಾ. ನಿನ್ನನ್ನೇ ನನಗಾಗಿ ನೀಡಬಾ, ನನ್ನನ್ನು ನಿನ್ನಂತೆ ನೀ ಮಾಡಬಾ. ಈ ಗುಡಿಯು ಈ ಬಲಿಯು ನಿನಗೂಗಿದೆ, ಕಾಣಿಕೆ ಸ್ವೀಕರಿಸಬಾ. ಈ ಮನಸ್ಸು ಈ ಹೃದಯ ನಿನ ಬೇಡಿದೆ, ನನ್ನನ್ನೇ ಸ್ವೀಕರಿಸಬಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಉಳಿಕೆಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಸೇವೆಯ ಈ ಕಾಣಿಕೆಗಳನ್ನು ನಿಮ್ಮ ಬಲಿಪೀಠಕ್ಕೆ ತಂದಿದ್ದೇವೆ. ಇವುಗಳನ್ನು ಪ್ರಶಾಂತ ಚಿತ್ತರಾಗಿ ಸ್ವೀಕರಿಸಿ ನಮ್ಮ ರಕ್ಷಣೆಯ ಸಂಸ್ಕಾರವನ್ನಾಗಿ ಪರಿವರ್ತಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನೀವು ಕ್ರಿಸ್ತರಲ್ಲಿ ಸಮಸ್ತವನ್ನು ನವೀಕರಿಸಲು ಇಚ್ಛಿಸಿದ್ದೀರಿ. ಅವರ ಸಂಪೂರ್ಣತೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗುವಂತೆ ಅನುಗ್ರಹಿಸಿದ್ದೀರಿ. ಅವರು ದೈವ ಸ್ವರೂಪಿಯಾಗಿದ್ದರೂ ತಮ್ಮನ್ನೇ ಬರಿದು ಮಾಡಿಕೊಂಡು ತಮ್ಮ ಶಿಲುಬೆಯ ರಕ್ತಧಾರೆಯಿಂದ ಸಕಲ ಸೃಷ್ಟಿಗೆ ಶಾಂತಿಯನ್ನಿತ್ತರು. ಆದ್ದರಿಂದ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಉನ್ನತಿಗೆ ಏರಿಸಲ್ಪಟ್ಟರು ಹಾಗೂ ತಮಗೆ ವಿಧೇಯರಾಗಿರುವವರೆಲ್ಲರಿಗೂ ನಿಮ್ಮ ರಕ್ಷಣೆಯ ಮೂಲವಾದರು, ನಿತ್ಯ ರಕ್ಷಣೆಯ ಮೂಲವಾದರು. ಆದ್ದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು,
ಈ ಅಭರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ನಿಮ್ಮ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವವರು ಪ್ರಾಂತಿಸವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಭಾಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇರುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ.
ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯ ಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರವು ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆಗೂ ಗುರಿ ಮಾಡದಿರಲಿ, ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆಯಾಗುವ ಸಿದ್ಧೌಷಧಿಯ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮ ಸ್ವಸ್ಥವಾಗುವುದು. Mogal Jezu, tumbou povit sacramentant, खरोच हजार आसाय म्हूण हांव पातयेतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯಲ್ಲಿ ನಾನ್ಯಾರು, ಈ ಮನೆಯ ಹಂಗೆ ತಕೋ. ಮನೆಯೊಡೆಯ ಮನೆಯೊಳಗೆ ನೀರಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಕೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರು. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರು. ಪ್ರಾರ್ಥಿಸೋಣ. ಪ್ರಭು, ರಕ್ಷಣಾ ಕೊಡುಗೆಗಳಿಂದ ನಾವು ಪೋಷಿತರಾಗಿದ್ದೇವೆ. ಅನಂತ ರಕ್ಷಣೆಗೆ ನೆರವಾಗುವ ಇವುಗಳ ಮೂಲಕ
ನೈಜ ವಿಶ್ವಾಸವು ನಿರಂತರವಾಗಿ ಹೆಚ್ಚಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕಾರ್ಮೆಲ್ ಮಾತೆಗೆ ನಮೋ ನಮೋ, ಸ್ವರ್ಗದ ರಾಣಿ ನಮೋ ನಮೋ, ಅಮರೋದ್ಭವಿಯೇ ನಮೋ ನಮೋ, ಕರುಣಾಂಬುದಿಯೇ ನಮೋ ನಮೋ. ದೈವ ಚಿತ್ತಕ್ಕೆ ಮಣಿದಿನಿ, ರಕ್ಷಕನನ್ನು ನೀಡಿದೆನಿ. ದೈವ ಚಿತ್ತಕ್ಕೆ ಮಣಿದಿನಿ, ರಕ್ಷಕನನ್ನು ನೀಡಿದೆನಿ. ಸಕಲ ವ್ಯಾಧಿಯನ್ನು ಸಹಿಸಿದೆನಿ, ಜಗದ ತಾಯಿಯಾದೆನಿ. ಪುತ್ರರೊಡಗೂಡಿ ಅರಸಿಂಹನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಊರಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. मोगचनो मुझे नाव दीप फ्रांसिस फर्नांद, कार्मेलीत या सर. तुम्ही खंडीत जावन कार्मेलीता विशयी आयकलां, कार्मेलीतांक पळयलां. पूण कार्मेलीत म्हळ्यार कोण? कार्मेलीत कित्याक आसात? इगर्ज मतेंत, कॅथोलीक इगर्ज मतेंत जायते मेळ आसात, धार्मीक मेळ आसात. आमी वोडदी म्हणटाव या कॉंग्रिगेशन म्हणटाव. दाखल्याक फ्रांसिस्कन आसात, कापुचीन आसात, डॉमिनिकन आसात, जेजुईत आसात. अशें कार्मेलीती हांचे बराबर एक धार्मीक मेळ. कित्याक आसात कार्मेलीत? कार्मेलीतांचो मुख्य शेवट जावन आसा देवाच्या मोगांत जियोवचो, देवाच्या हाजरपणांत जियोवचें. देखून हाका 3 संगती आमकां आदार दितात. पयलें मागणें. देखून आमकां मागणें रेपिटेशन न्हय, मागणें एक संबंध. देवा लागीं तो संबंध जिवो दवरूंक विविध रितींनी प्रयत्न करच्याक आमी मागणें म्हणचें. आनी दुसरें जावन आसा समुदायीक जिवीत. आमी सांगाता जियोवचें, आमी एकसुरे जियेना, एकामेकाच्या संगतपणान जियेता. आनी तिसरें असो परिणाम जावन मागणें आनी समुदायीक जिवीत असो परिणाम जावन मिसांव म्हणजे देवाची शुभ वार्ता, बरी खबर हेरांक प्रगट करची. हें जावन आसा आमचें आपोवणें. देवाच्या हजरपणाक साक्ष जावचें आमचें आपोवणें. तुका कार्मेलीत जावंक जाय, देवाचो मोग करूंक, ताच्या मोगान जियोवंक आनी त्या मोगाक साक्ष जावंक जाय. आमकां